ಗುರುಪುರ ಕೈಕಂಬದ ಪೊಂಪೆ ಮಧ್ಯೆಯ ದೇವಾಲಯಕ್ಕೆ ಇದೀಗ ಶತಮಾನೋತ್ಸವದ ಸಂಭ್ರಮ. ಈ ದೇವಾಲಯದ ಶತಮಾನೋತ್ಸವ ವರ್ಷದ ಉದ್ಘಾಟನೆಯು ನವೆಂಬರ್ 4ರಂದು ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಲವು ಯೋಜನೆಗಳಿಗೆ ಚಾಲನೆಯನ್ನ ನೀಡಲಿದ್ದೇವೆ ಎಂದು ಧರ್ಮಗುರು ಫಾದರ್ ಆಂಟನಿ ಲೋಪೋ ಮಾಹಿತಿಯನ್ನ ನೀಡಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ, ಶತಮಾನೋತ್ಸವ ಕಾರ್ಯಕ್ರಮವು ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಡಾಕ್ಟರ್ ಅಲೋಷಿಯಸ್ ಪಾವಲಾ ಡಿಸೋಜಾ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಲಿದೆ. ಬಲಿಪೂಜೆಯೊಂದಿಗೆ ಬಾವುಟ ಆರೋಹಣಗೈದು ಶತಮಾನೋತ್ಸವದ ಲಾಂಛನ ಅನಾವರಣ ಮಾಡುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುವುದು. ಶತಮಾನ ಸಂಭ್ರಮದ ಸ್ಮರಣಾರ್ಥವಾಗಿ ದೇವಾಲಯದ ಗಂಟೆ, ಗೋಪುರ ನಿರ್ಮಾಣ, ದೇವಾಲಯದ ಕಟ್ಟಡ ದುರಸ್ತಿ, ಇಂಟರ್ಲಾಕ್ ಅಳವಡಿಕೆ ಮತ್ತು ಚಾರಿತ್ರಿಕ ಪವಿತ್ರ ಶಿಲುಬೆಯ ದುರಸ್ತಿ ಮುಂತಾದ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಶತಮಾನೋತ್ಸವದ ಸಮಾರೋಪ ಕಾರ್ಯಕ್ರಮವು 2021ನೇ ನವೆಂಬರ್ 7ರಂದು ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವುದು. ಇದೇ ವೇಳೆ ಶತಮಾನೋತ್ಸವದ ಸ್ಮರಣ ಸಂಚಿಕೆಯನ್ನ ಕೂಡ ಬಿಡುಗಡೆ ಮಾಡಲಾಗುವುದೆಂದು ಹೇಳಿದರು. ಪಂಪೆ ಮಾತೆ ದೇವಾಲಯ ಕೈಕಂಬ ಗುರುಪುರ ಇದರ ಶತಾಬ್ದಿ ಅಥವಾ ಶತಮಾನೋತ್ಸವ ಸಂಭ್ರಮಕ್ಕೆ ತಯಾರಾಗ್ತಾ ಇದ್ದೇವೆ. 2021ರಲ್ಲಿ 100ನೇ ವರ್ಷ ಅಥವಾ ಶತಾಬ್ದಿ ಸಮಾರಂಭವನ್ನು ನಾವು ಮಾಡುವವರಿದ್ದೇವೆ. ಅದಕ್ಕಾಗಿ ಈ ವರ್ಷ ನವೆಂಬರ್ 4ರಂದು ಬುಧವಾರದಂದು ನಾವು ಶ್ರೀ ಶತಮಾನೋತ್ಸವಕ್ಕೆ ಪ್ರಾರಂಭದ ಹಂತವಾಗಿ ಉದ್ಘಾಟನೆಯನ್ನು ಮಾಡುವವರಿದ್ದೇವೆ. ಸ್ವಲ್ಪ ನಮ್ಮ ಈ ದೇವಾಲಯದ ಇತಿಹಾಸ ನೋಡುವುದಾದರೆ, ನಾವು ಮಂಗಳೂರಿನಿಂದ ಒಂದು 18 ಕಿಲೋಮೀಟರ್ ದೂರದಲ್ಲಿ ಕೈಕಂಬ ಗುರುಪುರದಲ್ಲಿ ಈ ದೇವಾಲಯ ಇದೆ. ನಮ್ಮ ಇಡೀ ಮಂಗಳೂರು ಧರ್ಮ ಪ್ರಾಂತ್ಯದಲ್ಲಿ ಪಂಪೆ ಮಾತೆಗೆ ಸಮರ್ಪಣೆ ಮಾಡಿದಂತ ಒಂದೇ ಒಂದು ದೇವಾಲಯ, ಅಂದರೆ ಅವರ ಹೆಸರಿನಲ್ಲಿ ಸಮರ್ಪಣೆ ಮಾಡಿದಂತ ದೇವಾಲಯ ಒಂದೇ ಪಂಪೆ ಮಾತೆ ದೇವಾಲಯ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ರಿಚರ್ಡ್ ಫರ್ನಾಂಡಿಸ್, ಕಾರ್ಯದರ್ಶಿ ಜೆರಾಲ್ಡ್ ಲೋಪೋ, ಸದಸ್ಯರಾದ ಜೈಸನ್ ಸ್ವಿಕ್ವೇರಾ, ಪ್ರವೀಣ್ ಲೋಪೋ ಉಪಸ್ಥಿತರಿದ್ದರು. ಶರಸಾದ್ಯ, ವಿ4 ನ್ಯೂಸ್ 24/7 ಮಂಗಳೂರು.